ಇಷ್ಟು ವರ್ಷ ಪಶುಸಂಗೋಪನಾ ಇಲಾಖೆಯಿಂದ ಗಿರಿರಾಜ ಕೋಳಿ ಮರಿಗಳನ್ನು ನೀಡಲಾಗುತ್ತಿತ್ತು. ಆದರೆ ಈ ಬಾರಿ ಜಿಲ್ಲೆಯ ಜನರ ಬೇಡಿಕೆಯಂತೆ ನಾಟಿ ಕೋಳಿ ಮರಿಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಮಹಿಳೆಯರ ಸ್ವ ಉದ್ಯೋಗಕ್ಕೂ ಇದು ಪ್ರೇರಣೆಯಾಗಲಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು. ಅವರು ಪಶುಸಂಗೋಪನಾ ಇಲಾಖೆಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ 44 ಮಹಿಳೆಯರಿಗೆ 5 ವಾರದ ಕೋಳಿ ಮರಿಗಳನ್ನು ವಿತರಿಸಲಾಗಿದೆ. ಪರಿಶಿಷ್ಟ ಪಂಗಡದ 40, ಸಾಮಾನ್ಯ 4 ಹಾಗೂ ಪರಿಶಿಷ್ಟ ಜಾತಿಯ 2 ಕುಟುಂಬದ ಒಟ್ಟು 46 ಮಂದಿಗೆ ಮರಿಗಳನ್ನು ವಿತರಣೆ ಮಾಡಲಾಯಿತು. ನಾಟಿ ಕೋಳಿಗೆ ಉತ್ತಮ ಬೇಡಿಕೆ ಇದ್ದು ಮಹಿಳೆಯರು ಮನೆಯಲ್ಲಿ ನಾಟಿ ಕೋಳಿಗಳನ್ನು ಸಾಕುವ ಮೂಲಕ ಸ್ವಉದ್ಯೋಗವನ್ನ ಮಾಡಿ ಉತ್ತಮ ಲಾಭವನ್ನ ಗಳಿಸಬಹುದು ಎಂದು ಹೇಳಿದ ಶಾಸಕರು, ಸರ್ಕಾರ ಉಚಿತ ಗ್ಯಾರಂಟಿ ಯೋಜನೆಯ ಜೊತೆಗೆ ಇನ್ನಿತರ ಉಚಿತ ಸ್ವಾವಲಂಬಿ ಯೋಜನೆಗಳನ್ನು ಜಾರಿಗೆ ತಂದು ಬಡವರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ಶಾಸಕರು ಹೇಳಿದರು. ಪಶುಸಂಗೋಪನಾ ಇಲಾಖೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ, ಮಹಿಳೆಯರಿಗೆ ಕೋಳಿ ಸಾಕಾಣಿಕೆಗಾಗಿ 5 ವಾರದ ನಾಟಿ ಕೋಳಿಗಳನ್ನು, ಒಬ್ಬರಿಗೆ 20 ಕೋಳಿಗಳನ್ನು, 15ರಿಂದ 20 ಕೋಳಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು 46 ಮಹಿಳೆಯರಿಗೆ ಆಯ್ಕೆ ಮಾಡಿ ಅದನ್ನು ವಿತರಿಸುವಂಥ ಕೆಲಸವನ್ನು ಮಾಡ್ತೇವೆ. ಪರಿಶಿಷ್ಟ ಪಂಗಡದವರು 40, ಜನರಲು 2, 4 ಮತ್ತು ಪರಿಶಿಷ್ಟ ಜಾತಿಯವರು 2, ಒಟ್ಟು 46 ಜನರಿಗೆ ಈ ಕೋಳಿ ಮರಿಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಕೋಳಿಗಳನ್ನು ಸಾಕುವುದು ಕೂಡ ಈಗ ಅತ್ಯಂತ ಒಂದು ಒಳ್ಳೆಯ ಕೃಷಿ ಅಂತ ಹೇಳ್ಬೋದು. ಇವಾಗ ಏನು ನಮ್ಮ ಫಾರ್ಮಿನ ಕೋಳಿಗಳಿದೆ, ಬ್ರಾಯ್ಲರ್ ಕೋಳಿಗಳಿದೆ, ಅದರ ಡಿಮಾಂಡ್ಗಳು, ಕೋಳಿ ಮಾಂಸಕ್ಕೆ ಡಿಮಾಂಡ್ ಹೆಚ್ಚಾದರೂ ಒಂದು ಹಂತದಲ್ಲಿ ಅವೇರ್ನೆಸ್ ಬರ್ತಾ ಇದೆ. ನಾಟಿ ಕೋಳಿಗೆ ಒಂದಷ್ಟು ಡಿಮಾಂಡ್ಗಳು ಈಗ ಬರ್ತಾ ಇರೋದು ನಮಗೆ ಕಂಡಿದೆ. ನಾನು ಹೇಳುವಂಥದ್ದು ಇಷ್ಟೇ, ಒಂದು ಮನೆಯಲ್ಲಿ 2 ಪ್ರಾಯದವರು ಇದ್ದರೆ ಅವರಿಗೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಆಗದಿದ್ದರೆ ಬಹುಶಃ ಒಂದು 10 ಕೋಳಿಯನ್ನು ಸಾಕಿದರೆ, ಒಂದು 5 ಹೇಟೆಯನ್ನು ಸಾಕಿದರೆ ದಿವಸಕ್ಕೆ 5 ಮೊಟ್ಟೆ ಸಿಗ್ತದೆ. ಒಂದು 5 ಕೋಳಿಯನ್ನು 10 ಕೋಳಿಯನ್ನು ಸಾಕಿದರೆ ಈಗ ನಾಟಿ ಕೋಳಿಗೆ 800 ರೂಪಾಯಿ ಇದೆ ಕೆಜಿಗೆ, 750ರಿಂದ 800 ಇದೆ. ಈ ಕೋಳಿ ಅಂಕಕ್ಕೆ ತಗೊಂಡೋಗಿ ಒಂದು ಕೋಳಿಗೆ 3000, 4000, 5000 ರೂಪಾಯಿ ಇದೆ. ಅದಕ್ಕೆ ಕೋಳಿಗೆ ಏನು ಜಾಸ್ತಿ ತಿನ್ನಲಿಕ್ಕೆ ಆಗಬೇಕಂತಿಲ್ಲ, ಎಲ್ಲ ತೋಟದ್ದು ಸುತ್ತಮುತ್ತದ್ದು ಸೊಪ್ಪು ಅದು ಇದು ತಿಂತದೆ. ಅಕ್ಕಿ ಕೂಡ ಸರ್ಕಾರದಿಂದ ಬರುವಂಥ ಅಕ್ಕಿ 10 kg ಸಿಗ್ತದೆ. ಸ್ವಲ್ಪ ನಾವು ತಿಂದು ಉಳಿದದನ್ನು ಅದಕ್ಕೆ ಹಾಕಿದರೆ ಅದು ಬರುತ್ತದೆ. ಅದರಿಂದ ನಮಗೆ ಏನು ಉದ್ಯೋಗ ಮಾಡಲಿಕ್ಕೆ ಏನಿಲ್ಲ, ನಮಗೆ ಏನು ಆದಾಯ ಇಲ್ಲ ಅನ್ನೋ ಬದಲಿಗೆ ಮನೆಯಲ್ಲಿ ಕೂತ್ಕೊಂಡು ಒಂದು 5 ಕೋಳಿಯನ್ನು ಸಾಕಿದರೆ ಖಂಡಿತ. ತಾಲೂಕು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಧರ್ಮಪಾಲ ಅವರು ಸ್ವಾಗತಿಸಿ ಸರ್ಕಾರದಿಂದ ಸಿಗುವ ಇತರೆ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಡಾಕ್ಟರ್ ಪ್ರಕಾಶ್ ಮತ್ತು ಸಿಬ್ಬಂದಿಗಳು ಇದೇ ವೇಳೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.